ಸರ್ಕಾರಿ ಪ್ರೌಢಶಾಲೆ ಮರ್ಕಂಜಲ್ಲಿ ನಾವು ಅಂಬೇಡ್ಕರ್ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತಿನ ಒಂದು ದಿವಸ ಸಮಾಧಾನ ಸೇವೆಯನ್ನು ಮಾಡಬೇಕು ಅಂತ ನಾವು ಸಂಘಟನೆ ನಿರ್ಧರಿಸಿದ್ದು. ಹಾಗೆಯೇ ಇವತ್ತು ಬಂದಿದ್ದೇವೆ. ಬಂದಂಥ ಎಲ್ಲ ಗಣ್ಯರಿಗೂ ಸ್ವಾಗತ ಅನುಭವಿಸಿ. ದೀಪ ಪ್ರಜ್ವಲಿಸಿದಂಥ ಅಧ್ಯಕ್ಷರಿಗೆ ಧನ್ಯವಾದ. ಕಂದ ಕಂದ ಅಂಬೇಡ್ಕರರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ, ನೀ ಬುದ್ಧನಂತಾಗೋ. ಕಂದ ಕಂದ ಅಂಬೇಡ್ಕರರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ. ಅಸಮಾನತೆಯ ಜ್ಯೋತಿಯಾಗು ನೀನು, ಅಸಮಾನತೆಗೆ ವಿಷವಾದುವಂಥ ಜ್ಯೋತಿಯಾಗು ನೀನು. ದಯಮಾಡು ಕರುಣಾ ಬಂದು ಸಲಹು ನಮ್ಮನು, ಸಲಹು ನಮ್ಮನು. ಕಂದ ಕಂದ ಅಂಬೇಡ್ಕರಂತಾಗೋ, ಕಂದ ಕಂದ ಅಂಬೇಡ್ಕರರಂತಾಗೋ, ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ, ನೀ ಬುದ್ಧನಂತಾಗೋ, ಬುದ್ಧನಂತಾಗೋ, ನೀ ಬುದ್ಧನಂತಾಗೋ. ನಿಮಗಿದೋ ನಮನ ಜೈ ಭೀಮಾ, ನಮ್ಮೆದೆಯೊಳಗೆ ನೆಲೆಸು ಗುಣಧಾಮ. ನಿಮಗಿದೋ ನಮನ ಜೈ ಭೀಮಾ, ಜೈ ಭೀಮಾ. ಚಿರಾಯು ಚಿರನೂತನ ಆ ನಿಮ್ಮ ಚೇತನ ಅರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ, ಮರಳಿ ಮಿನುಗಲಿ ನಮ್ಮೆಲ್ಲರೆದೆಯಲಿ, ಮರಳಿ ಮಿನುಗಿ ಹೊಸ ಬೆಳಕ ನೀಡಲಿ. ನಿಮ್ಮ ಚೇತನ ಮಹಾಚೇತನ, ನಿಮ್ಮ ಚೇತನ ದಿವ್ಯ ಚೇತನ. ನಿಮಗಿದೋ ನಮನ ಜೈ ಭೀಮಾ, ಜೈ ಭೀಮಾ.
ಅದು ಅದು ಎಲ್ರಿಗೂ ನಮಸ್ತೆ. ಈ ದಿನ ನಮ್ಮ ಸಂಸ್ಥೆಯಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರತ್ತೂರು ಘಟಕ ಇವರು ನಮ್ಮ ಸಂಸ್ಥೆಯಲ್ಲಿ ಸಮಾಧಾನದ ಮೂಲಕ ನಮ್ಮ ಶಾಲಾ ಸ್ವಚ್ಛತೆಯನ್ನು ಮಾಡಿಕೊಟ್ಟಿರ್ತಾರೆ. ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ. ಹಾಗೆ ನಮ್ಮ ಈ ಶಾಲಾ ಕಟ್ಟಡದ ಒಳಗಡೆ ಬರುವ ಪಾರಿವಾಳ ತಡೆಗಟ್ಟುವಿಕೆಗೆ ಸಹ ಸಹಕರಿಸ್ತಾರೆ. ನಮ್ಮ ಸಂಸ್ಥೆಯ ವತಿಯಿಂದ STMC ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತಮಗೆ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದರ ಘಟಕದ ಅಧ್ಯಕ್ಷರಾಗಿರತಕ್ಕಂತಹ ನವೀನ್ ಅವರಿದ್ದಾರೆ, ಅವ್ರಿಗೂ ಸಹ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಘಟಕದ ಸದಸ್ಯರು, ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿರತಕ್ಕಂತಹ ನಮ್ಮ ಸಂಸ್ಥೆಯ STMC ಅಧ್ಯಕ್ಷರಾಗಿರತಕ್ಕಂತಹ ಆನಂದ ಬಾಣೂರವರು ತಮ್ಮನ್ನು ತಾನು ತೊಡಗಿಸಿಕೊಂಡು ಬಹಳ ಈ ಒಂದು ಕೆಲಸದಲ್ಲಿ ಮುತುವರ್ಜಿ ವಹಿಸಿ ಸಹಕರಿಸುತ್ತಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿ ತನಕ ನಮ್ಮೊಂದಿಗಿದ್ದು ನಮ್ಮ ಏನು ಅಡುಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಹಕರಿಸುತ್ತಾರೆ ನಮ್ಮ STMC ಸದಸ್ಯರಾಗಿರುವ ಗೌರಿ ಭಟ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮೊಂದಿಗೆ ನಿತ್ಯಾನಂದ ತಿಮ್ಮಗುಳಿ ಅವರು ಇದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಂಸ್ಥೆಯ ಶಿಕ್ಷಕರು ಗಣೇಶ್ MP ಅವರಿದ್ದಾರೆ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ಪ್ರವೀಣ್ ಕುಮಾರಿ ಅವರಿದ್ದಾರೆ, ಶಿಕ್ಷಕಿಯವರು, ಸಹಶಿಕ್ಷಕಿಯವರು, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಎಲ್ಲರಿಗೆ ಮತ್ತೊಮ್ಮೆ ಎಲ್ಲ ಸದಸ್ಯರು, ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂಬೇಡ್ಕರ್ ರಕ್ಷಣಾ ಘಟಕ ಅರಂತೋಡು ವಲಯ ಇವರು ಈ ದಿವಸ ನಮ್ಮ ಶಾಲೆಯಲ್ಲಿ ಬಂದು ಶ್ರಮದಾನವನ್ನು ಹಮ್ಮಿಕೊಂಡಿದ್ದಾರೆ. ಇದುವರೆಗೆ ಕಾಣದಂಥ ಶ್ರಮದಾನ ಇಲ್ಲಿ ನಡೆದಿದೆ ಈ ಸಲ. ಅದಕ್ಕಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ಕೂಡ ನಿಮ್ಮ ಸಹಕಾರ ಯಾವಾಗಲೂ ನಮಗೆ ಇರಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನೊಂದೆರಡನ್ನು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಧ್ಯಾ
ನಮನಗಳನ್ನು ಸಲ್ಲಿಸಿದ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರಂತೋಡು ಘಟಕದ ಸದಸ್ಯನಾದ ಎ ಕಿಟ್ಟು ನಾನು ಅರಮನೆಗೆಯ. ಇವತ್ತಿನ ಈ ಶ್ರಮದಾನವು ಮರ್ಕಂಜ ಗ್ರಾಮದ ತೀರ್ಥಮಜಲು ಶಾಲೆಯಲ್ಲಿ ಒಂದಿನದ ಶ್ರಮದಾನವನ್ನು ಹಮ್ಮಿಕೊಂಡಿದ್ದೇವೆ. ಶಾಲೆಯ ಅಧ್ಯಾಪಕರು ಹಾಗೂ STMC ಅಧ್ಯಕ್ಷರು ಕೇಳಿಕೊಂಡ ಕಾರಣ ಈ ಒಂದು ಶ್ರಮದಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶ್ರಮದಾನದಲ್ಲಿ ನಮ್ಮ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಎಲ್ಲರೂ ಭಾಗವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಶಾಲಾ ಆವರಣವನ್ನು ಶುಚಿತ್ವಗೊಳಿಸುವ ಮೂಲಕ ಈ ಶಾಲೆಯಲ್ಲಿ ಶ್ರಮದಾನವನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ಈ ನಮ್ಮ ಶ್ರಮದಾನಕ್ಕೆ ಕೇವಲ ಈ ಶಾಲೆಯಿಂದ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿ ತದನಂತರ ನಮ್ಮ ಈ ಕಾಡು ಎರಿಯುವಂಥ ಮಿಷನ್ಗಳಿಗೆ ಪೆಟ್ರೋಲ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಇವರಿಗೆ ಎಲ್ಲರಿಗೂ ನಾವು ಈ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಕೂಡ ಸರಕಾರಿ ಶಾಲೆಗಳಲ್ಲಿ ಆಗುವಂಥ ಕೆಲಸ ಕಾರ್ಯಗಳಿಗೆ ನಮ್ಮಿಂದ ಆಗುವಂಥ ಸಹಕಾರವನ್ನು ನಾವು ಖಂಡಿತ ಕೊಡಲು ಸಿದ್ಧವಿದ್ದೇವೆ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಅಂಬೇಡ್ಕರ್.